ಲಕ್ಷಾಂತರ ಭಕ್ತರು ಸಂದರ್ಶಿಸುವ ಶಬರಿಮಲೆಯಲ್ಲಿ ಭಕ್ತರನ್ನ ಕೇರಳ ಸರ್ಕಾರ ನಡೆಸಿಕೊಳ್ಳುತ್ತಿರುವ ರೀತಿ ಖಂಡನೀಯ. ಈ ವಿಚಾರವನ್ನ ಸಂಸತ್ನ ಉಭಯ ಸದನಗಳಲ್ಲಿ ನಾವು ಪ್ರಸ್ತಾಪಿಸುತ್ತೇವೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇರಳ ಜಲಿಯನ್ ವಾಲಾಬಾಗ್ ತರಹ ಆಗಿದೆ. ಕೇರಳವನ್ನ ಅಯೋಧ್ಯೆ ಮಾಡಲು ಬಿಡಲ್ಲ ಎಂದವರೇ ಜಲಿಯನ್ ವಾಲಾಬಾಗ್ ಮಾಡಿದ್ದಾರೆ. ಇನ್ನು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಪತನದ ಸಂಕೇತವಿದ್ದು ಕಮ್ಯುನಿಸ್ಟ್ ಪಕ್ಷ ಶೀಘ್ರವೇ ನಿರ್ನಾಮವಾಗಲಿದೆ. ಶಬರಿಮಲೆಯ ಸುತ್ತ ತುರ್ತು ಪರಿಸ್ಥಿತಿಯನ್ನ ಹೇರಿ ಭಯವನ್ನ ಸೃಷ್ಟಿಸಲಾಗಿದೆ. ಕೇರಳ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ರು. ಇವತ್ತು ನನಗೆ ಅನಿಸಿದೆ, ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕೊಡಲಿಕ್ಕೆ ಆಗದೇ ಇರುವುದರಿಂದ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮುಂದಿಟ್ಟುಕೊಂಡು ಪೊಲೀಸರನ್ನು ನಿಯೋಜನೆ ಮಾಡಿ ಭಕ್ತರನ್ನೇ ತಡೆ ಹಿಡಿದಿದೆ. ಸುಲಭದ ದಾರಿ ಅರ್ಥ ಆಯ್ತಲ್ಲ. ಈಗ ಭಕ್ತರು ಬಂದರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ, ಭಕ್ತರೇ ಭಾರ ಇದ್ರೆ ಸಮಸ್ಯೆ. ಇವತ್ತು ಪೂರ್ತಿಯಾಗಿ ಅಂತಹ ಶಬರಿಮಲೆ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿನ ಒಂದು ರೀತಿಯ ಏನದಕ್ಕೆ ಹೇಳ್ತೇವೆ ವಾತಾವರಣಕ್ಕೆ ಯುದ್ಧದ ತುರ್ತು ಪರಿಸ್ಥಿತಿ ಹೇಳ್ಬೋದು. ಯುದ್ಧದ ನಗರಗಳು ಹೇಗಿರ್ತದೆ ಹಾಗೆ, ಅಂದರೆ ಜನ ಬರುವಾಗಿಲ್ಲ, ಭಕ್ತರು ಬರುವಾಗಿಲ್ಲ. ಅಲ್ಲ, ಪಿನರಾಯಿ ಅವರು ಇದನ್ನು ಎರಡನೇ ಅಯೋಧ್ಯೆ ಮಾಡಲಿಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಪಿನರಾಯಿ ಅವರು ಅದನ್ನು ಏನು ಅಲ್ಲಲ್ಲ, ಪಿನರಾಯಿ ಅವರು ನಮ್ಮ ಆ ಜಾಗವನ್ನು ಜಲಿಯನ್ ವಾಲಾಬಾಗ್ ಮಾಡ್ತಾರೆ ಅಂತ ಅನಿಸ್ತದೆ ನಮಗೆ. ಅಲ್ಲಿ ಯಾವ ಭಕ್ತರು ಅಲ್ಲಿ ಸಮರಕ್ಕೆ ಬರ್ತಾ ಇಲ್ಲ, ಭಕ್ತ ಬರೋದು ಭಕ್ತಿಯಿಂದ, ಅಲ್ಲಿ ಕೈ ಮುಗಿಲಿಕ್ಕೆ ಬಂದವರು.